ನಮಸ್ತೆ ಎಲ್ರಿಗೂ. ನಾನು ಕೊರಗಜ್ಜನ ಬಗ್ಗೆ ಈ ಹಿಂದೆ ಕೂಡ ತುಂಬ ವಿಡಿಯೋಗಳನ್ನು ಮಾಡಿದ್ದೆ. ಆ ವಿಡಿಯೋನ ನೋಡಿದ ತುಂಬ ಜನ ನನಗೆ ಇವತ್ತಿನವರೆಗೂ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಮೇಡಮ್ ಕೊರಗಜ್ಜನಿಗೆ ಪೂಜೆ ಮಾಡೋದು ಹೇಗೆ, ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗೋದು ಹೇಗೆ, ಆಮೇಲೆ ಕೊರಗಜ್ಜನಿಗೆ ಹರಕೆ ಕೊಡೋದು ಹೇಗೆ, ಕೊರಗಜ್ಜ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರ ಅಂತ ಅಂದ್ಬಿಟ್ಟು ನಿಮ್ಮ ಈ ಎಲ್ಲ ಕ್ವಶನ್ಗಳಿಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸರಿ ನಾನು ನಿಮ್ಮೆಲ್ಲ ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಇದ್ದೇನೆ. ಮೊದಲನೆಯದಾಗಿ, ಕೊರಗಜ್ಜನನ್ನು ಯಾರು ಬೇಕಾದರೂ ನಂಬೋದಾ ಅನ್ನುವಂಥದ್ದು ಪ್ರಶ್ನೆ. ಕೊರಗಜ್ಜನನ್ನು ಯಾರು ಬೇಕಾದರೂ ನಂಬೋದು, ಯಾರು ಬೇಕಾದರೂ ಕೊರಗಜ್ಜನಿಗೆ ಪ್ರೇಮ್ ಮಾಡ್ಬೋದು. ಹಾಗಾದರೆ ಕೊರಗಜ್ಜನ ಫೋಟೋ ಎಲ್ಲ ಇಟ್ಬಿಟ್ಟು ಮನೆಯಲ್ಲಿ ನಂಬೋದಾ ಅಂತ ಕೇಳಿದರೆ, ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಅದನ್ನ ಮಾಡೋದಕ್ಕೆ ಹೋಗಬೇಡಿ. ಕೊರಗಜ್ಜನ ಫೋಟೋನ ಮನೆಯಲ್ಲೆಲ್ಲ ಇಟ್ಕೊಂಡು ನಾವು ಪೂಜೆ ಮಾಡುವಂಥ ಸಿಸ್ಟಮ್ ಇಲ್ಲ. ಕರಾವಳಿ ಕಡೆ ದೇವರುಗಳನ್ನು ತುಂಬ ಅಂದರೆ ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಅದರದೇ ಆದ ಆಚರಣೆಗಳಿದೆ. ಅಂದರೆ ಪ್ರತಿಯೊಂದು ದೈವಗಳಿಗೂ ಮನೆಯಲ್ಲಿ ನಾವು ನಂಬಬೇಕಾದ್ರೆ ಅಥವಾ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂಥ ಆಚರಣೆಗಳು, ಅದರದೇ ಆದಂಥ ಕಟ್ಟು ಕ್ರಮಗಳು ಇರುತ್ತೆ. ಎಲ್ಲರೂ ಮನೆಯಲ್ಲಿ ಕೊರಗಜ್ಜನ ಫೋಟೋ ಇಟ್ಕೊಂಡು ನಾವು ಪ್ರೇ ಮಾಡೋದಕ್ಕೆ ಆಗಲ್ಲ. ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗಿ ಅಥವಾ ಕೊರಗಜ್ಜನ ನಂಬಿರುವಂತಹ ಕಟ್ಟೆಗಳಿರುತ್ತೆ. ಊರ ಕಡೆ ತುಂಬ ಕಡೆ ಕೊರಗಜ್ಜನ ಕಟ್ಟೆಗಳಿರುತ್ತೆ. ಆದರೆ ಕೊರಗಜ್ಜನ ಆದಿ ಸ್ಥಳ ಇರುವಂಥದ್ದು ಮಂಗಳೂರಿನ ಕುತ್ತಾರಿನಲ್ಲಿ ಮಾತ್ರ. ಆದಿ ಸ್ಥಳ ಮತ್ತು ಬೇರೆ ಕಡೆ ಇರುವಂಥ ಕೊರಗಜ್ಜನ ಕಟ್ಟೆಗಳಿಗೆ ಏನು ಡಿಫ್ರೆನ್ಸ್ ಅಂತಂದರೆ, ಕೊರಗಜ್ಜನ ಆದಿ ಸ್ಥಳ ಅಂತಂದರೆ ಕೊರಗಜ್ಜ ದೈವ ಮೂಲ ನೆಲೆ, ಕೊರಗಜ್ಜ ದೈವದ ಮೂಲ ನೆಲೆ, ಅಂದರೆ ಮೂಲವಾಗಿ ಆ ನೆಲೆಯಲ್ಲೇ ನೆಲೆಯಾಗಿರುವಂಥದ್ದು ಕೊರಗಜ್ಜ. ಈ ಕೊರಗಜ್ಜನ ಆದಿಸ್ಥಳ ಇರುವಂಥದ್ದು ಕುತ್ತಾರಿನಲ್ಲಿ 7 ಕಡೆ ಇದೆ. ಅದರಲ್ಲಿ ಕುತ್ತಾರು ದೆಕ್ಕಾಡು ಅನ್ನುವಂಥದ್ದು, ಅದು ಅಲ್ಲಿಗೆ ಎಲ್ಲ ತುಂಬ ಜನ ಹೋಗ್ತಾರೆ. ನಿಮಗೆ ಕೊರಗಜ್ಜನ ಆದಿಸ್ಥಳದ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಬೇಕು ಅಂತಂದರೆ, ಅಂದರೆ ಅಲ್ಲಿ ಹೇಗೆ ಹೋಗೋದು, ಬಸ್ ಫೆಸಿಲಿಟಿ ಹೇಗಿದೆ, ಅಲ್ಲಿ ಹೋದ ನಂತರ ಯಾವ ಥರ ಹರಕೆಗಳನ್ನು ಕೊಡ್ಬೋದು, ಯಾವ ಥರ ಸೇವೆಗಳನ್ನು ಕೊಡ್ಬೋದು, ಕೊರಗಜ್ಜನ ಆದಿಸ್ಥಳ ಎಷ್ಟು ಗಂಟೆ ತನಕ ಓಪನ್ ಆಗಿರುತ್ತೆ, ಇದೆಲ್ಲದಕ್ಕೆ ಸ್ವಾಮಿ ಕೊರಗಜ್ಜ ಆದಿಸ್ಥಳ ಕುತ್ತಾರು ಅನ್ನುವಂಥ ಒಂದು ವೆಬ್ಸೈಟ್ ಇದೆ. ಇದು ಆಫಿಷಿಯಲ್ ವೆಬ್ಸೈಟ್. ಅಂದರೆ ಕುತ್ತಾರಿನ ಕೊರಗಜ್ಜನ ಆದಿಸ್ಥಳದಲ್ಲಿ ಆಡಳಿತ ಮಂಡಳಿ ಏನಿದೆ ಅವರು ನಡೆಸ್ಕೊಂಡು ಬರುವಂಥ ಆಫಿಷಿಯಲ್ ವೆಬ್ಸೈಟ್. ಅದು ಬಿಟ್ಟು ಇವಾಗೊಂದು ಟ್ರೆಂಡ್ ಶುರುವಾಗಿದೆ. ಅದೇನು ಅಂತಂದರೆ, ತುಂಬ ಜನ ಕೊರಗಜ್ಜನ ಆದಿಸ್ಥಳ ಇದು ಅಥವಾ ಕೊರಗಜ್ಜನಿಗೆ ನಾವು ಪ್ರೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಫೇಕ್ ID, ಫೇಕ್ ಪೇಜ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಜನರ ಹತ್ರ ನಿಮ್ಮ ಸೇವೆ ಇದ್ದರೆ ನಮಗೆ ದುಡ್ಡು ಕಳಿಸಿ, ನಾವು ಆ ಸೇವೆಯನ್ನು ಸಂದಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಜನರ ಕೈಯಿಂದ ದುಡ್ಡು ತಗೊಳ್ತಾ ಇದ್ದಾರೆ. ಫೇಕ್ ID-ಗಳನ್ನು, ಫೇಕ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇದನ್ನ ನೀವು ನಂಬೋದಕ್ಕೆ ಹೋಗಬೇಡಿ. ಇದೆಲ್ಲ ಫೇಕ್. ಇದು ತುಂಬ ಅಂತಂದರೆ ತುಂಬ ಇತ್ತೀಚೆಗೆ ಈ ಥರ ಜನಗಳೇ ಮಾಡ್ತಾ ಇದ್ದಾರೆ. ಅದನ್ನ ನೀವು ನಂಬೋದಕ್ಕೆ ಹೋಗಬೇಡಿ. ಕೊರಗಜ್ಜನ ಆದಿಸ್ಥಳಕ್ಕೆ ಹೋಗಬೇಕು, ಅಲ್ಲೇ ಹೋಗಿ ನೀವು ಪ್ರೇ ಮಾಡಬೇಕು ಅಂತಂದರೆ ಸ್ವಾಮಿ ಕೊರಗಜ್ಜ ಆದಿಸ್ಥಳ ಕುತ್ತಾರು ಅನ್ನುವಂಥ ವೆಬ್ಸೈಟ್ ಇದೆ. ಅದಕ್ಕೆ ಲಾಗಿನ್ ಆಗಿ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆಡಳಿತ ಮಂಡಳಿಯವ್ರದ್ದು ನಂಬರ್ ಕೂಡ ಇದೆ. ಕಾಂಟ್ಯಾಕ್ಟ್ ನಂಬರಲ್ಲಿ ನಿಮಗೆ ಅವರ ನಂಬರ್ ಕೂಡ ಸಿಗುತ್ತೆ. ಅವರಿಗೆ ಫೋನ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ತುಂಬ ಜನ ಸುಳ್ಳು ಹೇಳಿಕೊಂಡು ಕೊರಗಜ್ಜನ ಹೆಸರಲ್ಲಿ ದುಡ್ಡು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಸೇವೆ ಕೊಡ್ತೀವಿ, 10,000 ಕೊಡಿ, 25,000 ಕೊಡಿ, ಈ ಥರ ಎಲ್ಲ. ಆ್ಯಕ್ಚುಲ್ ಆಗಿ ಆದಿಸ್ಥಳದಲ್ಲಿ ನೀವು ಸೇವೆಯನ್ನು ಸಂದಾಯ ಮಾಡುವವರಿದ್ರೆ ಖಂಡಿತವಾಗ್ಲೂ ಅಷ್ಟು ಖರ್ಚಾಗಲ್ಲ. ತುಂಬ ಮಿನಿಮಮ್ ಅಂತಂದರೆ ಮಿನಿಮಮ್ ಖರ್ಚಲ್ಲಿ ನಿಮ್ಗೆ ಎಲ್ಲ ಸೇವೆಗಳು ನಡೆದೋಗುತ್ತೆ. ಒಂದೇನು ಅಂತಂದರೆ, ಊರ ಕಡೆ ಎಲ್ಲ ಹೇಗೆ ಅಂತಂದರೆ, ಏನಾದರೂ ಕಳೆದು ಹೋದರೆ, ಮಿಸ್ ಆದರೆ ನಾವು ಕೊರಗಜ್ಜನಿಗೆ ಹರಕೆ ಹೇಳ್ತೀವಿ. ಕೊರಗಜ್ಜ ಕಳೆದು ಹೋದಂಥ ಈ ಚಿನ್ನನೋ ಅಥವಾ ಬೆಳ್ಳಿನೋ ನನಗೆ ಸಿಗುವಂತೆ ಮಾಡೋ, ನಿಮಗೆ ನಾವು ಬೀಡ ಚಕ್ಲಿ ಇರ್ತೀವಿ ಅಂತ ಒಂದು ಹರಕೆ ಹೊಡ್ತೀವಿ. ಅದು ಮನಸ್ಸಲ್ಲೇ ಅಂದ್ಕೊಳ್ಳೋದು. ಏನಾದರೂ ಮಿಸ್ ಆಯಿತು ಅಂತಂದರೆ ಮನಸ್ಸಲ್ಲೇ ಅಂದ್ಕೊತೀವಿ. ಒಂದು ವೇಳೆ ಅದು ನೆರವೇರಿದರೆ ಅದಾದ ನಂತರ ನಾವು ಕೊರಗಜ್ಜನ ಕಟ್ಟೆಗಳಿಗೆ, ಕೊರಗಜ್ಜನ ಆದಿಸ್ಥಳಕ್ಕೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ, ಅಲ್ಲಿ ಬೀಡ ಮತ್ತು ಚಕ್ಲಿಯನ್ನು ತೆಗೆದು ಇಟ್ಬಿಟ್ಟು ಕೈ ಮುಗಿದು ಬರ್ತೇವೆ. ಇದು ಒಂದು ಥರದ ಹರಕೆ. ಇನ್ನೊಂದು ಏನು ಅಂತಂದರೆ, ಅಗೆಲು ಸೇವೆ ಅಂತ ಇದೆ, ಮತ್ತು ಕೋಲ ಸೇವೆ ಅಂತ ಕೂಡ ಇರುತ್ತೆ. ಇದನ್ನೆಲ್ಲ ಮಾಡಬೇಕು ಅಂತಂದರೆ ನೀವು ಆಡಳಿತ ಮಂಡಳಿಯವರಿಗೆ ಅಥವಾ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿರುತ್ತೆ ಅದಕ್ಕೆ ನೀವು ಮುಂಚೆನೇ ಫೋನ್ ಮಾಡಿ ನೀವು ದಿನವನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇವತ್ತು ಹೋಗಿ ನಾಳೆ ಮಾಡೋದಕ್ಕೆ ಬರಲ್ಲ. ಅದಕ್ಕೆಲ್ಲ ಪರ್ಟಿಕ್ಯುಲರ್ ದಿನ ಇರುತ್ತೆ ಅಥವಾ ಕರೆಕ್ಟಾಗಿ ಟೈಮ್ ಸಂದರ್ಭಗಳು ಬೇಕು, ಆವಾಗ ಮಾತ್ರ ಮಾಡುವಂಥದ್ದು. ಅದಕ್ಕೆ ನೀವು ಆ ಡೀಟೇಲ್ಸನ್ನು ಆ ಆಫೀಸ್ನವರ ಹತ್ರನೇ ಫೋನ್ ಮಾಡಿಕೊಂಡು ತಗೊಂಡು ನೀವು ಹರಕೆಯನ್ನು ಸಂದಾಯ ಮಾಡ್ಬೋದು. ಯಾರು ಬೇಕಾದರೂ ಭಕ್ತಿಯಿಂದ ನಿಷ್ಠೆಯಿಂದ
ಪ್ರೇಯರ್ ಮಾಡ್ಬೋದು. ಆದರೆ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡುವಂಥ ಕ್ರಮ ಇಲ್ಲ. ಯೂಶ್ವಲ್ ಆಗಿ ಆ ಥರ ಮಾಡಬೇಕು ಅಂತಂದರೆ ಅದಕ್ಕೆ ಅದರದೇ ಆದ ನಿಯಮಗಳು, ಕಟ್ಟುಕಟ್ಟಳೆಗಳಿದೆ. ಗೊತ್ತಿಲ್ಲದೆ ನೀವು ಕರೆಕ್ಟಾಗಿ ಯಾರಾದರೂ ಕೇಳ್ಕೊಳ್ಳೋದು ಏನು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ದೇವರುಗಳನ್ನ ನಂಬೋದು ಅಷ್ಟು ಸುಲಭ ಅಲ್ಲ. ತುಂಬ ಭಕ್ತಿಯಿಂದ ನಂಬಬೇಕಾಗುತ್ತೆ. ಆಚರಣೆಯಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ನಾನು ಹೆದರಿಸೋದಲ್ಲ, ಇದು ಆ್ಯಕ್ಚುಲಾಗಿ ನಾರ್ಮಲ್ ಆಗಿ ನಮ್ಮೂರ ಕಡೆ ಕರಾವಳಿ ಕಡೆ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ ಮತ್ತು ಕಟ್ಟುಕಟ್ಟಳೆಗಳು. ಇದನ್ನ ನಾವು ಮೀರುವಾಗೆ ಇಲ್ಲ. ಬಟ್ ಯಾರು ಬೇಕಾದರೂ ಭಕ್ತಿಯಿಂದ ನೀವು ಎಲ್ಲೇ ಇದ್ರೂ ಕೈ ಮುಗಿದು ಪ್ರೇ ಮಾಡ್ಬೋದು. ನಿಮಗೆ ಸಮಯ ಸಂದರ್ಭ ಬಂದಾಗ ನೀವು ಕೊರಗಜ್ಜನ ಆದಿಸ್ಥಳ ಕ್ಷೇತ್ರಕ್ಕೆ ಹೋಗಿ ಕೈ ಮುಗಿದುಕೊಂಡು ಬರ್ಬೋದು. ಇದಕ್ಕೆ ಯಾವ ನಿಯಮಗಳು ಇಲ್ಲ. ಭಕ್ತಿಯಿಂದ ನಾವು ಎಲ್ಲಿ ಬೇಕಾದರೂ ನಮಗೆ ಕಷ್ಟಗಳಿದ್ರೆ ಕೈ ಮುಗಿದು ಪ್ರೇ ಮಾಡ್ಬೋದು. ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿಂದ, ಒಳ್ಳೆ ಹೃದಯದಿಂದ ನಾವು ಕೊರಗಜ್ಜನಿಗೆ ಪ್ರೇ ಮಾಡಿಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಪವರ್ಫುಲ್ ದೇವರು, ಅಂದರೆ ಪವರ್ಫುಲ್ ದೈವ ಕೊರಗಜ್ಜ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ಕೊರಗಜ್ಜನ ತುಂಬ ನಂಬ್ತೀನಿ. ಕೊರಗಜ್ಜ ಮತ್ತು ನಮ್ಮ ಮನೆಯಲ್ಲಿ ನಾವು ಕಲ್ಲುಟಿ ಅಪ್ಪೆ ಅಂತ ನಂಬ್ತೀವಿ. ಇವೆರಡನ್ನ ನಾನು ಯಾವಾಗಲೂ ನೆನೆಸ್ಕೊತೀನಿ. ಯಾಕಂತಂದರೆ ನಾನು ಲೈಫಲ್ಲಿ ಏನಾದರೂ ಇಲ್ಲಿ ತನಕ ಅಚೀವ್ ಮಾಡಿದ್ದೀನಿ ಅಂತಂದರೆ ಅದು ಅವರಿಂದನೇ ಅನ್ನುವಂಥ ನಂಬಿಕೆ ನಂದು, ಅದು ಅವರವರ ನಂಬಿಕೆ. ಸೊ ನನ್ನ ಎಲ್ಲ ಕಷ್ಟಗಳು ಎಲ್ಲ ಇದಕ್ಕೂ ಕೊರಗಜ್ಜನನ್ನು ನಮ್ಮ ಮನೆಯಲ್ಲಿ ನಂಬುವಂಥ ನನ್ನ ಅಪ್ಪೆನ ನಾನು ತುಂಬ ನೆನೆಸ್ಕೊತೀನಿ. ಇನ್ನೊಂದು ಏನು ಅಂತಂದರೆ ಮಂಗಳೂರಲ್ಲಿ ತುಂಬ ಕಡೆ ಕೊರಗಜ್ಜನ ಕಟ್ಟೆಗಳಿದೆ, ಅಂದರೆ ನಂಬ್ಕೊಂಡು ಬಂದಿರೋರು ಇದ್ದಾರೆ. ಅದಕ್ಕೆ ಕೂಡ ನಾನು ಹೇಳಿದಾಗೆ ಅದಕ್ಕೆ ಅದರದೇ ಆದ ಕ್ರಮ ನಿಯಮಗಳನ್ನೆಲ್ಲ ಪೂರೈಸೋದು ಮಾಡುವಂಥದ್ದು. ಸುಮ್ಮನೆ ಯಾರಿಗೂ ನಂಬಕ್ಕಾಗಲ್ಲ. ಅದು ಅವರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಏನಂತಂದರೆ ಆದಿಸ್ಥಳ ಮೂಲ ಅಂತ ಬಂದಾಗ ನಮಗೆ ಕುತ್ತರಿನಲ್ಲಿರುವ ಕೊರಗಜ್ಜನ 7 ಮೂಲ ಸ್ಥಳಗಳು ಮಾತ್ರ ಇರುವಂಥದ್ದು. ಸೊ ನಿಮಗೆ ಹರಕೆ ಬಗ್ಗೆ ಮತ್ತು ಕುತ್ತರ ಆದಿಸ್ಥಳದ ಬಗ್ಗೆ ಪ್ರೇ ಮಾಡೋ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಇನ್ನೊಂದು ಏನು ಅಂತಂದರೆ ಮಂಗಳೂರು ಕುತ್ತರಿಗೆ ಹೇಗೆ ಹೋಗ್ಬೋದು ಅಂತಂದರೆ ನಿಮಗೆ ಬ್ಯಾಂಗ್ಳೂರಿಂದನೂ ಬಸ್ ಇದೆ. ಮಂಗಳೂರು KSRTC ಬಸ್ ಸ್ಟಾಪ್ ನೀವು ರೀಚ್ ಆದರೆ ಅಲ್ಲಿಂದ ಒಂದು 25 ನಿಮಿಷದಲ್ಲಿ ನೀವು ಕುತ್ತಾರ್ಗೆ ರೀಚ್ ಆಗ್ಬೋದು. ಅಂದರೆ ತೊಕ್ಕೊಟ್ಟು ಸಮೀಪ ಇರೋದು, ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಅಲ್ಲಿಂದ ಬಸ್ ಫೆಸಿಲಿಟಿ ಇದೆ, ಅಥವಾ ಆಟೋಗಳು ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಕೂಡ ಇವಾಗ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ನೀವು ಹೋಗೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸ್ವಾಮಿ ಕೊರಗಜ್ಜ ಆದಿಸ್ಥಳ ಕುತ್ತಾರ ಅವ್ರದ್ದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವೆಬ್ಸೈಟಿಗೆ ಹೋದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಅವ್ರ ಹತ್ರ ಫೋನ್ ಮಾಡಿಕೊಂಡು ನೀವು ಹೋಗ್ಬೋದು. ಎಲ್ಲ ಡೀಟೇಲ್ಸನ್ನು ತಿಳ್ಕೊಂಡು ನೀವು ಹೋಗ್ಬೋದು. ಇವಿಷ್ಟನ್ನು ನಾನು ಇನ್ನೊಂದ್ಸರಿ ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಹೇಳಿದ್ದೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ತೆ.